ನಿಯಮ ಮೀರಿ ಮಲ್ಪೆಯಲ್ಲಿ ಅನಧಿಕೃತ ಕಾರುಬಾರು ನಡೆದಿದೆಯಾ ಎಂಬ ಸಂಶಯ ಇದೀಗ ಮೂಡಿಬಂದಿದೆ. ಉಡುಪಿ ಜಿಲ್ಲೆಯ ಪ್ರಸಿದ್ಧ ಪ್ರವಾಸಿ ತಾಣವಾದ ಮಲ್ಪೆ ಬೀಚ್ ಮತ್ತು ಸೈಂಟ್ ಮೇರಿಸ್ ಐಲ್ಯಾಂಡ್ ಪ್ರವಾಸಿಗರ ಮನೋರಂಜನೆಗಾಗಿ ವಿವಿಧ ಜಲಕ್ರೀಡೆಗಳ ಜೊತೆಗೆ ಬೋಟ್ ರೈಡ್ ವ್ಯವಸ್ಥೆ ಇದ್ದು, ಮುಂಜಾನೆಯಿಂದ ಸಂಜೆ 6 ಗಂಟೆವರೆಗೆ ಮಾತ್ರ ಬೋಟ್ ರೈಡ್ ಎನ್ನುವ ನಿಯಮ ರೂಪಿಸಿರುವ ಜಿಲ್ಲಾಡಳಿತ, ಆದರೆ ಇತ್ತೀಚೆಗೆ ರಾತ್ರಿ ವೇಳೆ ಕಾನೂನು ಬಾಹಿರವಾಗಿ ಬೋಟ್ ರೈಡ್ ನಡೆಸುತ್ತಿರುವ ಕುರಿತು ಸ್ಥಳೀಯರಿಂದ ದೂರು ಕೇಳಿ ಬರ್ತಾ ಇದೆ. ಹವ್ಯಾಸಿ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಸಿಕ್ಕ ಬೋಟ್ ರೈಡ್ ಗುತ್ತಿಗೆ ಪಡೆದವರ ಕಳ್ಳಾಟ ಕಂಡು ಬಂದಿದ್ದು, ಅಪಾಯದ ಅರಿವಿದ್ದರೂ 30 ರಿಂದ 40 ಪ್ರಯಾಣಿಕರ ಜೊತೆ ಸೈಂಟ್ ಮೇರಿಸ್ ಐಲ್ಯಾಂಡ್ಗೆ ತೆರಳುತ್ತಿರುವ ದೃಶ್ಯ ಇದಾಗಿದೆ. ಇಷ್ಟೆಲ್ಲ ಅಕ್ರಮಗಳ ನಡುವೆ ಜಿಲ್ಲಾಧಿಕಾರಿಗಳ ಸಹಿತ ಅಧಿಕಾರಿಗಳು ಮೌನ ವಹಿಸಿದ್ದು, ಈ ಬಗ್ಗೆ ಆದಷ್ಟು ಬೇಗ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರ ಮಾತು.